ಎಲ್ಲರೂ ಅವರಿಂದ ಒಂದು ತುತ್ತು ಅನ್ನ ತಿಂದಿದ್ದೀರಾ, ಇದನ್ನು ಮರಿಬೇಡ್ರಿ ಯಾವತ್ತು. ಈ ನಿಯತ್ತಿ ಕೇಳ್ರಿ ಸ್ವಲ್ಪ. ನಾನು ಹಿರಿಯೂರಲ್ಲಿ ಒಂದು ಥಿಯೇಟರ್ಗನ ಹಾಕಲಿಲ್ಲ ಅಂದರೆ ಬಹಳ ಉಗ್ರ ಹೋರಾಟ ನಡೆಯುತ್ತೆ. ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಗಂಧದ ಗುಡಿ ಭಾಗ 3 ಚಲನಚಿತ್ರವು ಕೊನೆಯ ಕ್ಷಣದಲ್ಲಿ ಚಿತ್ರಮಂದಿರದ ಬದಲಾವಣೆಯ ಘಟನೆ ಹಿರಿಯೂರು ನಗರದಲ್ಲಿ ನಡೆದಿದೆ. ವಿಶ್ವದಾದ್ಯಂತ ಶುಕ್ರವಾರ ಬಿಡುಗಡೆಗೊಂಡ ನಗುವಿನ ಒಡೆಯ ಅಭಿಮಾನಿಗಳ ಆರಾಧ್ಯ ದೈವ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಗಂಧದ ಗುಡಿ ಚಲನಚಿತ್ರ ಹಿರಿಯೂರು ನಗರದ ನಂಜುಂಡೇಶ್ವರ ಚಿತ್ರಮಂದಿರದಲ್ಲಿ ಬಿಡುಗಡೆಗೆ ಸಿದ್ಧವಾಗಿತ್ತು. ಆದರೆ ಈ ಚಿತ್ರಮಂದಿರದಲ್ಲಿ ಈಗಾಗಲೇ ಕಾಂತಾರ ಚಿತ್ರ ಪ್ರದರ್ಶನವಾಗುತ್ತಿದ್ದ ಹಿನ್ನೆಲೆ ದಿನಕ್ಕೆ 2 ಶೋ ಮಾತ್ರ ನಡೆಸುವುದಕ್ಕೆ ಸಿದ್ಧ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಚಿತ್ರಮಂದಿರದ ಮಾಲೀಕರ ವಿರುದ್ಧ ಆಕ್ರೋಶಗೊಂಡ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಥಿಯೇಟರ್ ಮಾಲೀಕನ ಮೇಲೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮದ ಪ್ರತಿನಿಧಿಯೊಂದಿಗೆ ಮಾತನಾಡಿದ ತಾಲೂಕು ಜಯ ಕರ್ನಾಟಕ ರಕ್ಷಣಾ ಸೇನೆಯ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ರವರು, ಈ ಥಿಯೇಟರ್ ಮಾಲೀಕನ ಕುತಂತ್ರದಿಂದ ಈ ಸಮಸ್ಯೆಯಾಗಿದ್ದು, ನಂಜುಂಡೇಶ್ವರ ಚಿತ್ರಮಂದಿರದಲ್ಲಿ ಕಾಂತಾರ ಚಲನಚಿತ್ರವು ನಡೆಯುತ್ತಿದ್ದು 2 ಶೋ ಕಾಂತಾರ ಹಾಗೂ 2 ಶೋ ಗಂಧದ ಗುಡಿ ಸಿನಿಮಾ ನಡೆಸುವುದಾಗಿ ತಿಳಿದ ಹಿನ್ನೆಲೆ ಮಾಲೀಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಬೇರೆ ಯಾವುದಾದರೂ ಚಿತ್ರಮಂದಿರಕ್ಕೆ ಪುನೀತ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಚಲನಚಿತ್ರ ಕೊಟ್ಟು 4 ಶೋ ನಡೆಸಬೇಕೆಂದು, ಇಲ್ಲವಾದಲ್ಲಿ ನಗರದಲ್ಲಿ ಯಾವುದೇ ಚಲನಚಿತ್ರ ನಡೆಯುವುದಕ್ಕೆ ಬಿಡುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ನಂತರ ಹಿರಿಯೂರು ತಾಲೂಕಿನ ಹುಳಿಯಾರ್ ರಸ್ತೆಯಲ್ಲಿರುವ ಪುಷ್ಪಾಂಜಲಿ ಚಿತ್ರಮಂದಿರದಲ್ಲಿ ಈ ಚಿತ್ರವು ಬಿಡುಗಡೆಯಾಗುವ ಅಂತಿಮ ತೀರ್ಮಾನ ತೆಗೆದುಕೊಳ್ಳಲಾಯಿತು. ಇದೀಗ ಪುನೀತ್ ರಾಜ್ಕುಮಾರ್ ಅಭಿನಯದ ಗಂಧದ ಗುಡಿ ಭಾಗ 3 ಪುಷ್ಪಾಂಜಲಿ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿದೆ. ವರದಿ ಮುರಳೀಧರನ್ ಆರ್, ಚಿತ್ರದುರ್ಗ. ನಮಸ್ತೆ ಕನ್ನಡಿಗರೇ, ನಾನು ಜಯ ಕರ್ನಾಟಕ ರಕ್ಷಣಾ ಸೇನೆಯ ಲಕ್ಷ್ಮೀಕಾಂತ್. ಇವತ್ತಿನ ದಿನ ಏನು ನಮ್ಮ ನಂಜುಂಡೇಶ್ವರ ಥಿಯೇಟರ್ನಲ್ಲಿ ಆಗಿರ್ತಕ್ಕಂಥ ಒಂದು ಸಮಸ್ಯೆ, ಪ್ರತಿದಿನ 4 ಆಟಗಳ ಬದಲಿಗೆ ಎರಡು ಆಟಗಳನ್ನ ನಡೆಸಬೇಕು ಅಂತ ಏನು ಈ ನಂಜುಂಡೇಶ್ವರ ಥಿಯೇಟರ್ನವರು ಏನು ಇವರ ಮಾಲೀಕರು ಆದಂಥ ಮಾಲೀಕರು ಇವರೆಲ್ಲ ಏನು ಸಂಚು ರೂಪಿಸಿದ್ರು, ಅದಕ್ಕೆ ಇವಾಗ ಕಡಿವಾಣ ಬಿದ್ದಿದೆ. ಯಾಕಂದರೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಇಡೀ ಕರ್ನಾಟಕದಾದ್ಯಂತ ಇದ್ದಾರೆ. ಇವತ್ತಿನ ಹಿರಿಯೂರಿನ ಅಭಿಮಾನಿಗಳು ಏನಪ್ಪ ಅಂದರೆ, ಅವರ ಸಿನಿಮಾಗಳು 4 ಶೋ 4 ದಿನ 4 ಸರಿನೂ ಬಂದು ನೋಡೋವಂಥ ಅಭಿಮಾನಿಗಳಿದ್ದಾರೆ. ಅಂಥ ಟೈಮಲ್ಲಿ ಇವರು ಬೇರೆ ಯಾವುದೋ ಸಿನಿಮಾ, ಯಾವುದು ಕನ್ನಡ ಸಿನಿಮಾಗಳಿದ್ದಾವೆ ಅಂದರೆ ನಾವು ಕನ್ನಡ ಪರ ಹೋರಾಟಗಾರರು ಅಂತ ಅಂದಮೇಲೆ ಯಾವುದೋ ಸಿನಿಮಾ ವಿರೋಧಿಗಳಾಗಿರಲ್ಲ ನಾವು. ಆದ್ರೂ ನಾಳೆ ಬರ್ತಕ್ಕಂಥ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾ ಎರಡು ಶೋ ಅಂತ ತಿಳ್ಕೊಂಡ ತಕ್ಷಣ ನಮಗೊಂದು ಸಂತಾಪ ಸೂಚಿಸಬೇಕಾಗಿರೋ ಒಂದು ಸಂದರ್ಭ ಬಂತು. ಆದರೆ ಈಗಿನ ಸಮಯ ನೋಡಿದರೆ ನಮ್ಮ ಜಗದೀಶ್ ಅವರ ಸಹಾಯದಿಂದ ಇವತ್ತು ನಂಜುಂಡೇಶ್ವರ ಥಿಯೇಟ್ರಿಂದ ಪುಷ್ಪಾಂಜಲಿ ಥಿಯೇಟ್ರಿನ 4 ಆಟಗಳನ್ನ ನಾವು ನಾಳೆ ಪುನೀತ್ ರಾಜ್ಕುಮಾರ್ ಸಿನಿಮಾದ ಗಂಧದ ಗುಡಿ ಸಿನಿಮಾನ ನೋಡ್ತಾ ಇದ್ದೀವಿ. ಇದು ಕನ್ನಡಿಗರ ಹೆಮ್ಮೆ ಅಂತ ನಾವು, ಈ ಜಯ ನಮ್ಮನ್ನ ಒಬ್ಬರದಲ್ಲೇ ಪ್ರತಿಯೊಬ್ಬ ಕನ್ನಡಿಗರ ಜಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀವಿ. ಪ್ರತಿಯೊಬ್ಬರು ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಹಿರಿಯೂರಿನ ಜನತೆ ಪ್ರತಿಯೊಬ್ಬರು ಬಂದು ಈ ಕನ್ನಡ ಸಿನಿಮಾನ ನೋಡಬೇಕು. ಇದು ಎಲ್ಲ ಇಡೀ ಚಿತ್ರ ವಿಶ್ವನೇ ತಿರುಗಿ ನೋಡೋಂಥ ಸಿನಿಮಾ ಮಾಡಬೇಕು ಅಂತ ಕನ್ನಡ ಅಭಿಮಾನಿಗಳಲ್ಲಿ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಕೇಳ್ಕೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಅಪ್ಪು ಅಭಿಮಾನಿಗಳಿಗೆ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಎಲ್ಲ ವಂದನೆಗಳು. ಎಲ್ಲರೂ ಅವರಿಂದ ಒಂದು ತುತ್ತು ಅನ್ನ ತಿಂದಿದ್ದೀರಾ, ಇದನ್ನು ಮರಿಬೇಡ್ರಿ ಯಾವತ್ತು. ಈ ನಿಯತ್ತಿ ಕೇಳ್ರಿ ಸ್ವಲ್ಪ. ನಾನು ಹಿರಿಯೂರಲ್ಲಿ ಒಂದು ಥಿಯೇಟರ್ಗನ ಹಾಕಲಿಲ್ಲ ಅಂದರೆ ಬಹಳ ಉಗ್ರ ಹೋರಾಟ ನಡೆಯುತ್ತೆ. ಬಹಳ ಉಗ್ರ ಹೋರಾಟ ಆಗುತ್ತೆ ನೋಡಿ. ಅವರಿಂದ ಒಂದು ತುತ್ತು ಅನ್ನ ತಿಂದಿದ್ದೀರಾ, ಅವರಿಲ್ಲ ಅಂದರೆ ಕನ್ನಡ ಚಿತ್ರರಂಗನೇ ಇಲ್ಲ. ಕನ್ನಡ ಚಿತ್ರರಂಗನೇ ಇಲ್ಲ. ಇದನ್ನು ಮಾತ್ರ ಮರಿಬೇಡಿ, ನೆನಪಿಟ್ಕೊಳ್ಳಿ. ಎಷ್ಟೋ ಅವ್ರ ಹತ್ರ ತಿಂದು ತೆಗೆದಿರಾ, ಇದನ್ನ ಸ್ವಲ್ಪ ನಾನು ನಿಯತ್ತಿಕೊಂಡು ಇದು ಯಾವುದೋ ಒಂದು ಮೂಲೆ. ಅದು ಹಿರಿಯೂರಲ್ಲಿ ನಮ್ಮ ಅಪ್ಪು ಬಾರ್ಸ್ ಎಂತೆಂಥದ್ದು ಕಚಡ ನನ್ನ ಮಕ್ಕಳದೆಲ್ಲ ಹಾಕಿದ್ದೀರಾ. ನಮ್ಮ ಅಪ್ಪು ಬಾರ್ಸ್ದಿಲ್ಲ ಅಂದರೆ ಬಹಳ ಉಗ್ರ ಹೋರಾಟ ನಡೆಯುತ್ತೆ. ದಯವಿಟ್ಟು ಇವತ್ತೇ ಕರ್ನಾಟಕ ರತ್ನ ಕೊಡ್ತಾ ಇದ್ದೀರಾ. ನಮ್ಮ ಆಸೆ ಎಲ್ಲ ನಿರಾಸೆ ಮಾಡಬೇಡಿ, ನಮಗೆ ಬಹಳ ತೊಂದರೆ ಕೊಡಬೇಡಿ. ದಯವಿಟ್ಟು ರೋಚಿಗೆ ಬುರಿಸ್ಬೇಡ್ರಿ. ನಾವೆಲ್ಲದಕ್ಕೂ ಸಿದ್ಧ. ಈ ಮಾತು ನೆನಪಿಕ್ಕೇಳಿ. ದಯವಿಟ್ಟು ಯಾರ್ಯಾರು ನೋಡ್ತಿದ್ದೀರೋ ಎಲ್ಲರೂ ಇದನ್ನ ಗಮನದಲ್ಲಿ ಇಟ್ಕೊಂಡು ಅಪ್ಪು ಬಾರ್ಸ್ ಶಾಂತ ರೀತಿಯಿಂದ ನಾವು ಮಾಡ್ತೀವಿ. ಎಲ್ಲ ಒಂದೇ. ಆದರೆ ಯಾವುದಾದ್ರೂ ಒಂದು ಥಿಯೇಟ್ರ್ ಕೊಡ್ರಿ. ಹಿರಿಯೂರಲ್ಲಿ 3 ಚಿತ್ರಮಂದಿರ ಐತೆ. ಯಾವುದಾದ್ರೂ ಬೇರೆ ತಾಯಿಗೆ ಜರ್ತಾರಿ ಸೀರೆ ಉಡಿಸ್ತೀರಾ, ನಮ್ಮ ತಾಯಿಗೆ ಅರಕಲ್ ಸೀರೆ ಉಡಿಸ್ತೀರಾ? ಇಂಥದ ನಿಮ್ಮದು ನ್ಯಾಯ?
ಇವತ್ತಿನ ಈ ಸಂದರ್ಭ ಸನ್ನಿವೇಶ ಏನಪ್ಪ ಇದು ಅಂತ ಅನ್ಕೋಬೋದು. ಏನು ಅಂದರೆ ಏನಿಲ್ಲ, ಇಲ್ಲಿವರೆಗೂ ಈ ಕ್ಷಣದವರೆಗೂ ಈ ಅರ್ಧ ಗಂಟೆ ಹಿಂದೆ ಏನಿತ್ತು ಅಂದರೆ ಹಿರಿಯೂರಿಗೆ ಸಿನಿಮಾ ರಿಲೀಸ್ ಆಗಿಲ್ಲ ಅನ್ನೋ ಒಂದು ಸಂದರ್ಭ ಇತ್ತು. ಅದಕ್ಕೆ ಕಾರಣ ಏನಂದರೆ ಡಿಸ್ಟ್ರಿಬ್ಯೂಷನ್ ತಗೊಂಡವ್ರದ್ದು, ಆಮೇಲೆ ಥಿಯೇಟ್ರ್ ಮಾಲೀಕವ್ರದ್ದು ಒಂದು ಚಿಕ್ಕ ಒಂದು ಇಶ್ಯೂಸ್ ಇತ್ತು. ಅದು ಬಗೆಹರಿದಿದೆ. ಅದು ನಮ್ಮ ಏನು ಈ ಸಿನಿಮಾ ತಗೊಂಡಿರ್ತಕ್ಕಂಥ ಜಯಣ್ಣನವರು ಈ ಸಿನಿಮಾನ ನೀವು ಹಾಕ್ಕೊಳ್ಳಿ ಬೇರೆ ಥಿಯೇಟ್ರಿಗೆ ಅಂತ ಅವಕಾಶ ಮಾಡಿಕೊಟ್ಟಿದ್ದೀವಿ. ಮೊದಲಿಗೆ ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಆಮೇಲೆ ನಮ್ಮ ಥಿಯೇಟ್ರ್ ಮಾಲೀಕರಾದಂಥ ನಮ್ಮ ಧನು ಅವರು ಅಂದರೆ ರಿಲೀಸ್ ಓನರ್ ಅವರು ಸಹ ಇದಕ್ಕೆ ನಮಗೆ ಸಹಕಾರ ನೀಡ್ತಾರೆ. ಅವ್ರಿಗೂ ಧನ್ಯವಾದ. ಹಾಗೂ ಮ್ಯಾನೇಜರ್ ಜಾದು ಅವ್ರದ್ದು ಸಹಕಾರ ಇದೆ, ಅವ್ರಿಗೂ ಧನ್ಯವಾದ ಹೇಳ್ತಾ, ನಮಗೆ ಇಲ್ಲಿವರೆಗೂ ಈ ಒಂದು ಅವಕಾಶ ಏನೂ ಕೊಟ್ಟಿರಲಿಲ್ಲ ಅಂದರೆ ಇಲ್ಲಿ 2 ಶೋ ಕೊಡ್ತೀವಿ 4 ಶೋ ಇಲ್ಲ ಅಂತ ಹೇಳಿದ್ದಕ್ಕೆ ಈ ಸಮಸ್ತ ನಮ್ಮೆಲ್ಲ ಅಭಿಮಾನಿ ಬಳಗದವರು ಏನು ಕನ್ನಡಿಗರು ಹಾಗೂ ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಬಂದು ಈ ಒಂದು ಹೋರಾಟಕ್ಕೆ ನಿಂತು. ಏನು ಅಂದರೆ ಪುನೀತ್ ರಾಜ್ಕುಮಾರ್ ಸಿನಿಮಾ ನಾಳೆ ರಿಲೀಸ್ ಇತ್ತು. ಈ ಸಂದರ್ಭದವರೆಗೂ ಈ ಕ್ಷಣದವರೆಗೂ ಅದು ಯಾವ ಥಿಯೇಟ್ರಿಗೂ ಫೀಡ್ ಇಲ್ಲ ಅನ್ನೋ ಒಂದು ಕ್ಷಣ ಇತ್ತು. ಈಗ ದೂರ ಆಗಿದೆ. ಅದಕ್ಕೆ ಕಾರಣ ಏನಂದರೆ ನಾಳೆ ಏನಕ್ಕೆ ರಿಲೀಸ್ ಆಗ್ತಿಲ್ಲ ಇವತ್ತು ಅನ್ನೋದೊಂದು ಕಾರಣ ಏನಂದರೆ 2 ಶೋ ಮಾತ್ರ ಕೊಡ್ತೀವಿ 4 ಶೋ ಕೊಡೋಕ್ಕಾಗಲ್ಲ ಅನ್ನೋದಕ್ಕೆ ನಾವೆಲ್ಲ ಸೇರಿಕೊಂಡು ಒಂದು ಶಾಂತಿ ಒಂದು ಹೋರಾಟವನ್ನು ಮಾಡಿದ್ವಿ. ನಮ್ಮ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಲಕ್ಷ್ಮೀಕಾಂತ್ ಅವರು ಹಾಗೂ ದೊಡ್ಡಮನೆ ಅಭಿಮಾನಿ ಬಳಗದ ಸಮಸ್ತ ಎಲ್ಲ ಸದಸ್ಯರು ಬಂದು ಸೇರಿ ಈ ಒಂದು ನಾಳೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಅದಕ್ಕೆ ಮೂಲ ಕಾರಣ ಯಾರಂದರೆ ಜಯಣ್ಣನವರು. ಈ ಹಿಂದೆ ಒಂದು ವಿಡಿಯೋ ಕಾನ್ಫರೆನ್ಸ್ ಅವ್ರಿಗೆ ಮುಟ್ಟಿಲ್ಲ ಅನಿಸುತ್ತೆ, ಮಾಡಿದ್ವಿ. ದಯಮಾಡಿ ಕ್ಷಮೆ ಇರಲಿ. ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ ಜಯಣ್ಣನವರೇ, ನಿಮಗೆ ನಾವು ಅಭಿನಂದನೆ. ಹಾಗೂ ಧನುವರೆಗೂ ಸಹ ಅಭಿನಂದನೆ. ನಾಳೆ ಸಿನಿಮಾ ಪುಷ್ಪಾಂಜಲಿ ಥಿಯೇಟರಲ್ಲಿ 4 ಶೋನು ಸಿನಿಮಾ ಇರುತ್ತೆ. ಎಲ್ಲರೂ ಬಂದು ಥಿಯೇಟರ್ ಸಿನಿಮಾ ನೋಡಿ ಕನ್ನಡವನ್ನು ಉಳಿಸಿ ಬೆಳೆಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪುನೀತ್ ರಾಜ್ಕುಮಾರ್ಗೆ ಇದ್ರ ಬಗ್ಗೆ ಇಡೀ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಅದ್ರ ಬಗ್ಗೆ ಹೇಳೋವಂಥ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆ ಅಂತಂದರೆ ಇವತ್ತು ಇಡೀ ದೇಶದಾದ್ಯಂತ ಹೊರದೇಶಗಳಲ್ಲೂ ಸಮೇತ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಿರ್ತಕ್ಕಂಥ ಒಂದು ಇವನ್ನ ನೀವು ನೋಡ್ತಾ ಇದ್ದೀರಾ. ದೈವಂ ಮಾನುಷ ರೂಪೇಣ ಅನ್ನೋ ರೀತಿ ನಮ್ಮ ಕರ್ನಾಟಕಕ್ಕೆ ಒಂದು ದೇವರೇ ಮನುಷ್ಯ ರೂಪ ಎತ್ಕೊಂಡು ಬಂದು ಇಷ್ಟು ದಿನ ನಾವು ದೇವ್ರ ಜೊತೆಯಲ್ಲೇ ನಾವು ಸಂಪರ್ಕದಲ್ಲಿ ಇದ್ವಾ ಅನ್ನೋ ಥರ ಒಂದು ಇದು ನಮಗೆ ಈಗ ಅನ್ನಿಸ್ತಾ ಇದೆ. ಅವರು ದೇವರೇ ಅಂತೇಳಿ ನಮ್ಮ ಒಂದು ಅಭಿಪ್ರಾಯ. ಅವ್ರ ವ್ಯಕ್ತಿತ್ವದ ಬಗ್ಗೆ ಮಾತಾಡೋಷ್ಟು ದೊಡ್ಡವರು ಅಲ್ಲ, ದೇವ್ರ ಬಗ್ಗೆ ಮಾತಾಡೋಕ್ಕಾಗುತ್ತಾ. ಹಾಗಾಗಿ ಗಂಧದ ಗುಡಿ ಚಿತ್ರ ಬಿಡುಗಡೆ ಆಗ್ತಾ ಇದೆ. ನಂಜುಂಡೇಶ್ವರ ಚಿತ್ರಮಂದಿರದಲ್ಲಿ ಬರೀ 2 ಶೋ ಮಾತ್ರ ಇದು ಮಾಡ್ತೀವಿ ಅಂತ ಅಂದರು. ಅದಕ್ಕೆ ನಮ್ಮ ದೊಡ್ಡಮನೆ ಅಭಿಮಾನಿ ಬಳಗದ ಎಲ್ಲರೂ ಸೇರಿಕೊಂಡು ಬೆಳಿಗ್ಗೆ ಅದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿದ್ದಕ್ಕೆ ಮತ್ತು ಅವರು ಓನರ್ ಜಯಣ್ಣರ ಹತ್ರ ಮಾತಾಡಿ ಮತ್ತು ಚಿತ್ರಮಂದಿರನ ಚೇಂಜ್ ಮಾಡಿ ಪುಷ್ಪಾಂಜಲಿ ಥಿಯೇಟ್ರಿಗೆ ನಾಳೆ 4 ಶೋನ ಇದು ಮಾಡ್ತಾಯಿದ್ದಾರೆ. ಅವ್ರಿಗೂ ಧನ್ಯವಾದನೇ ಹೇಳ್ತಾರೆ. ಚಿತ್ರ ಅಂದರೆ ಅದು ಡಾಕ್ಯುಮೆಂಟ್ರಿ ಥರ ಮಾಡಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ನೋಡಬೇಕಾದಂಥ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ನಮ್ಮ ಕರ್ನಾಟಕದಲ್ಲಿ ಒಂದು ಕಾಡಾಗಿರ್ಬೋದು, ಅರಣ್ಯದ್ದಾಗಿರ್ಬೋದು, ತುಂಬ ವೈವಿಧ್ಯಮಯವಾಗಿರ್ತಕ್ಕಂಥ ಸ್ಥಳಗಳನ್ನ ನಮ್ಮ ಅಪ್ಪು ಬಾಸ್ ಅವರು, ನಮ್ಮ ದೇವರು ಅದನ್ನು ಚಿತ್ರೀಕರಣ ಮಾಡಿರೋದು. ಎಲ್ಲರೂ ನೋಡಲೇಬೇಕಾದಂಥ ಒಂದು ಡಾಕ್ಯುಮೆಂಟ್ರಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.